ಆದರೆ ಈಗಾಗಲೇ ಪ್ರಸ್ತಾಪ ಮಾಡಿದಂತೆ 21ನೇ ತಾರೀಕಿಗೆ ಘಟನೆ ಆಯಿತು. ಆ ಘಟನೆ ಹಿನ್ನೆಲೆಯಲ್ಲಿ ಇನ್ನೊಂದ್ಸಲ ಕರೆಸಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು SP ಸಾಹೇಬ್ ಅಂತ ಸೂಚನೆ ಬೆಳಿಗ್ಗೆ ಅವರು ಠಾಣೆಗೆ ಬಂದಿದ್ದಂಥ ಸಂದರ್ಭದಲ್ಲಿ ಪುತ್ತೂರಿಗೆ ಭೇಟಿಯನ್ನು ಕೊಟ್ಟಿದ್ದರು. ಭೇಟಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇನ್ನೊಂದ್ಸಲ ಕರೆಸಿ ಏನು ಸಮಾಜದ ಬಂಧುಗಳ ಮನಸ್ಸಿನ ನಡುವೆ ಭಿನ್ನಾಭಿಪ್ರಾಯಗಳಿದ್ದಾವೆ ಅಥವಾ ವ್ಯತ್ಯಾಸಗಳಿದ್ದಾವೆ, ಇನ್ನೊಂದು ಸಲ ಕರೆಸಿ ಮಾತಾಡಿ ಅವರಿಗೆ ಅಂತಕ್ಕಂಥ ಸೂಚನೆ ಮೇರೆಗೆ ಈ ಶಾರ್ಟ್ ನೋಟಿಸಲ್ಲಿ ಸಭೆಯನ್ನು ಆಯೋಜನೆಯನ್ನು ಮಾಡಿದ್ದೇವೆ. ಸೊ ಈ ಸಂದರ್ಭವನ್ನು ಹೇಳೋದಿಷ್ಟೇ, ಸಾಕಷ್ಟು ಘಟನೆಗಳು ನಡೀತಾ ಇರ್ತವೆ. ನಮ್ಮ ರಾಜ್ಯ ತಗೊಳ್ಬೋದು ಅಥವಾ ನಮ್ಮ ರಾಷ್ಟ್ರ ತಗೊಳ್ಬೋದು ಅಥವಾ ಪುತ್ತೂರು ತಗೋಬೋದು. ಘಟನೆಗಳು ಪ್ರತಿದಿನ ಒಂದಲ್ಲ ಒಂದು ಘಟನೆಗಳು ನಡೀತಾ ಇರ್ತವೆ. ಆ ಘಟನೆಗಳ ಬಗ್ಗೆ ಅಭಿಪ್ರಾಯಗಳನ್ನು ಕೂಡ ಇರ್ತದೆ. ಅದು ಆ ಘಟನೆಗೆ ಮಾತ್ರ ಸೀಮಿತ ಆಗಿರಬೇಕಿರ್ತಕ್ಕಂಥ ವಿಚಾರ ನಮ್ಮದು. ಯಾರು ತಪ್ಪು ಮಾಡಿದ್ದಾರೆ, ಯಾರಿಂದ ಘಟನೆ ಆಯಿತು, ಅದರ ಬಗ್ಗೆ ಈಗಾಗಲೇ 3 ಪ್ರಕರಣಗಳು ದಾಖಲಾಗಿದ್ದಾವೆ. ನಾವು ಕೂಲಂಕಷವಾದ ತನಿಖೆಯನ್ನು ಮಾಡ್ತಾ ಇದ್ದೇವೆ. ಯಾರು ಎಷ್ಟು ಕಾನೂನು ವ್ಯಾಪ್ತಿ ಮೀರಿದ್ದಾರೆ ಅಂತಕ್ಕಂಥದ್ದು ಪರಿಶೀಲನೆ ಮಾಡ್ತಾರೆ. ಕೊನೆಗೆ ನಾವು ಹೇಳೋದಿಕ್ಕೆ ಅಂತಿಮವಾಗಿ ಯಾವುದೇ ಪ್ರಕರಣ ಅದರ ತಾರ್ಕಿಕ ಅಂತ್ಯ ಕಾಣೋದು ನ್ಯಾಯಾಲಯದಲ್ಲಿ. ಅದನ್ನು ತೂಕ ಹಾಕಿ ಯಾರು ತಪ್ಪು ಮಾಡಿದ್ದಾರೆ, ಏನು ಸಾಕ್ಷ್ಯಾಧಾರ ಇದೆ, ಅದರ ಮೇಲೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಒಂದು ಅಧಿಕಾರ ಇರತಕ್ಕಂಥದ್ದು ನ್ಯಾಯಾಲಯಕ್ಕೆ. ಆ ವರದಿಯನ್ನು ನಾವು ನ್ಯಾಯಾಲಯಕ್ಕೆ ಕೊಡ್ತೇವೆ. ಪ್ರಕರಣ ದಾಖಲಾಗೋದು, ತನಿಖೆ ಮಾಡೋದು, ಮತ್ತೊಂದೆಲ್ಲ ಒಂದು ಪ್ರಕ್ರಿಯೆ ಭಾಗ. ನ್ಯಾಯದಾನ ಪ್ರಕ್ರಿಯೆ ಒಂದು ಭಾಗ ಅಷ್ಟೇ. ದೂರು ಕೊಟ್ಟ ತಕ್ಷಣ ಅದೊಂದು FIR ಆಗ್ತದೆ, ಅದನ್ನು ತನಿಖೆ ಆಗ್ತದೆ. ಮುಂದೆ ನಾವು ಅದರ ವರದಿಯನ್ನು ನ್ಯಾಯಾಲಯಕ್ಕೆ ಕೊಡ್ತೀವಿ. ನ್ಯಾಯಾಲಯದಲ್ಲಿ ಅದನ್ನು ವಿಚಾರಣೆ ಮಾಡಿ ಆ ನ್ಯಾಯಾಧೀಶರು ಅದರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಸೊ ಮೊನ್ನೆ ಆದ ಪ್ರಕರಣದ ಬಗ್ಗೆನೂ ನಾನು ಹೇಳೋದಿಷ್ಟೇ, ಎಲ್ಲವೂ ಕೂಡ ಬಹಳ ಪಾರದರ್ಶಕವಾಗಿದೆ. ಎಲ್ಲವೂ ಕೂಡ CC ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿದೆ. ಕೆಲವು ಖಾಸಗಿ ಮೊಬೈಲ್ನಲ್ಲಿ ಮಾಡಿರ್ತಕ್ಕಂಥ ವಿಡಿಯೋಗಳು ಕೂಡ ಇದ್ದಾವೆ. ಯಾರು ತಪ್ಪು ಮಾಡಿದ್ದಾರೆ ಅವರು ಅದರ ಫಲವನ್ನು, ಅದರ ಪರಿಣಾಮವನ್ನು ಖಂಡಿತವಾಗಿ ಎದುರಿಸ್ತಾರೆ. ಅದರಲ್ಲಿ ಡೌಟ್ ಬೇಕಾಗಿಲ್ಲ. ತನಿಖೆ ಅಂತಂದಾಗ ಒಂದು ದಿನದಲ್ಲಿ ಎಲ್ಲ ತೀರ್ಮಾನವನ್ನು ಮಾಡೋದಕ್ಕಾಗೋದಿಲ್ಲ. ನಾವು ಯಾವುದೇ ಹಬ್ಬ ಆಚರಣೆ ಮಾಡುವಾಗ ಇನ್ನೊಬ್ಬರಿಗೆ ತೊಂದರೆ ಆಗದೇ ರೀತಿಯಲ್ಲಿ ನಾವು ನಮ್ಮ ಸೆಲೆಬ್ರೇಷನ್ ಆಗೋದು ನಾವು ಇನ್ಶೂರ್ ಮಾಡ್ತೀವಿ. ಇದರಲ್ಲಿ ಮೆರವಣಿಗೆ ಎಲ್ಲ ಇದೆ. ಸ್ವಭಾವ ಯಾವುದೇ ಸ್ವಚ್ಛತೆ ಕೂಡ ಈಗ ನಮ್ಮ ಈ ಜಿಲ್ಲೆಯಲ್ಲಿ ಯಾವುದೋ ಆಗಿಂದ ಘಟನೆ ಹಿಂದೆ ನಡೆದಿದೆ. ಸೊ ಜಾಸ್ತಿ ಎಲ್ಲರಿಗೂ ಫೋಕಸ್ ಅದ್ರ ಮೇಲೆ ಇದೆ. ಅದರ ಜೊತೆಗೆ ನೀವು ಸೆಲೆಬ್ರೇಟ್ ಮಾಡುವಾಗ ಸ್ವಚ್ಛತೆ ಕಾಪಾಡಬೇಕು. ನಾಳೆ ಯಾವುದೇ ರೀತಿಯಲ್ಲಿ ಅಲ್ಲಿ ಮಾಡ್ಕೊಂಡು ಹೋದ್ರೆ ನಗರಸಭೆ ತುಂಬ ಅಥವಾ ಎಲ್ಲೆಲ್ಲಿ ಮಾಡ್ತೀರಾ ಎಲ್ಲ ತುಂಬ ಕಷ್ಟ ಆಗ್ತದೆ. ನಿಮ್ಗೆ ಗೊತ್ತಿದೆ ಸ್ಟಾಫ್ ಶಾರ್ಟೇಜ್ ಎಷ್ಟಿದೆ ಅಂತ ಹೇಳಿ. ಸೊ ಜವಾಬ್ದಾರಿಯಿಂದ ಸೆಲೆಬ್ರೇಟ್ ಮಾಡೋದು ಕೂಡ ಎಲ್ಲರಿಗೂ ಕರ್ತವ್ಯ. ಅನುಮತಿಗೆ ಏನೇನು ಬೇಕು ನಿಮಗೆ ಸಹಕರಣೆ ಎಲ್ಲ ಡಿಪಾರ್ಟ್ಮೆಂಟ್ಸಿಂದ ಅದು ಇರುತ್ತೆ. ಕಾನೂನು ಸುವ್ಯವಸ್ಥೆಗಾಗಿ ಏನೇನು ಮಾಡಬೇಕು ಅದು ಪೊಲೀಸ್ ಇಲಾಖೆಯಿಂದ ಮಾಡ್ತಾ ಇದ್ದಾರೆ. ಅದು ಮುಂಚಿತವಾಗಿ ಬಿಕಾಸ್ ಏನೇ ಅಹಿತಕರ ಘಟನೆ ಆದರೂ ಕೂಡ ಅದು ನೋಡಲಿಕ್ಕೆ ಪೊಲೀಸ್ ಇಲಾಖೆ ಇದ್ದಾರೆ. ಅದು ಅವ್ರ ಗಮನದಲ್ಲಿ ತಗೊಂಡು ಬಂದರೆ ಅಷ್ಟೇ ಸಾಕು. ಅದು ಬಿಟ್ಟು ಅದರಲ್ಲಿ ಆ ಅಹಿತಕರ ಘಟನೆ ಏನಿದೆ ಅದು ಸಾಲ್ವ್ ಮಾಡೋದು ಎಲ್ಲರದ್ದು ಕೆಲಸ ಅಲ್ಲ. ಅದಕ್ಕಾಗಿ ಇಲಾಖೆ ಇದೆ, ಅದಕ್ಕಾಗಿ ರೂಲ್ಸ್ ಇದೆ. ಸೊ ಆ ಪ್ರಕಾರ ಏನು ಕ್ರಮ ವಹಿಸಬೇಕು ಅದು ಆಗುತ್ತೆ. ಅದರ ಹಿಂದೆ ಹೋಗಿ ಅದು ಯಾರೇ ಆಗಲಿ ತಪ್ಪು ಮಾಡಿದರೆ ಅದು ತಪ್ಪು. ಅದು ನಮ್ಮ ಸಮುದಾಯವರು ತಪ್ಪು ಮಾಡಿದ್ದಾರೆ, ಇನ್ನೊಂದು ಸಮುದಾಯ, ಅದು ನಮ್ಮ ತಲೆಯಿಂದ ಫಸ್ಟ್ ಹೋಗ್ಬೇಕು. ಬಿಕಾಸ್ ಯಾವುದೇ ನಾವು ಅದು ಕನೆಕ್ಟ್ ಮಾಡಲಿಕ್ಕಾಗಲ್ಲ. ಯಾವುದೇ ವ್ಯಕ್ತಿ ತಪ್ಪು ಮಾಡ್ಬೋದು. ತಪ್ಪಾದರೆ ಅದು ಏನಿದೆ ಅದು ಕಂಪ್ಲೇಂಟ್ ಇರುತ್ತೆ, ಅದ್ರ ಮೇಲೆ ಕ್ರಮ ಏನಾಗಬೇಕು ಅದಾಗಲ್ಲ. ಸೊ ಆ ಮನಸ್ಥಿತಿಯಿಂದ ನಾವು ನಮ್ಮ ಹಬ್ಬ ಮತ್ತು ಈಗ ನಮ್ಗೆ ಈದ್ ಮಿಲಾದ್ ಏನು ಬರ್ತಾ ಇದೆ, ಅದೇ ಥರ ಮತ್ತು ಮುಂದೆ ವಿಷ್ಣು ಜನ್ಮಾಷ್ಟಮಿ 6ನೇ ತಾರೀಕು ಏನಿದೆ, ಎಲ್ಲರೂ ಒಳ್ಳೆ ಸಹಕಾರದಿಂದ ವಿಜೃಂಭಣೆಯಿಂದ ಆಚರಿಸಿ ಅಂತ ನಾನು ಕೋರಿಕೊಂಡಿದ್ದೇನೆ. ಅದೇ ರೀತಿ ಶಾಂತಿ ಮತ್ತು ಸೌಹಾರ್ದತೆಯನ್ನು ಎಲ್ಲರೂ ಕಾಪಾಡಬೇಕಂತ ವಿನಂತಿಸ್ತೇನೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love.
ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.